ವಿಧಾನ ಪರಿಷತ್ ಚುನಾವಣೆಗೆ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡುವುದಿಲ್ಲ. ಈ ಬಗ್ಗೆ ನವೆಂಬರ್ 17ರ ಒಳಗಾಗಿ ತೀರ್ಮಾನ ತೆಗೆದುಕೊಂಡು ಒಂದೊಮ್ಮೆ ಸ್ಪರ್ಧಿಸುವುದಾದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿದ್ದೇನೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಹೇಳಿದರು. ಅವರು ಉಡುಪಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಚುನಾವಣೆ ಬಂದಾಗ ಒಬ್ಬ ಅಭ್ಯರ್ಥಿಯನ್ನ ಸ್ಪರ್ಧಿಸುವಂತೆ ಜನರು ಒತ್ತಾಯ ಮಾಡುವುದು ಸಹಜ. ಆದರೆ ಸ್ಪರ್ಧಿಸಬೇಕೇ ಅಥವಾ ಬೇಡವೇ ಎಂಬ ನಿರ್ಧಾರ ಅಭ್ಯರ್ಥಿಗೆ ಬಿಟ್ಟದ್ದು. ವಿಧಾನ ಪರಿಷತ್ ಚುನಾವಣೆ ಪಕ್ಷಗಳ ನಡುವೆ ನಡೆಯುವ ಚುನಾವಣೆಯಾಗಿದೆ. ನಾನು ಯಾವುದೇ ಪಕ್ಷದಲ್ಲಿಲ್ಲ, ಎಲ್ಲ ಪಕ್ಷಗಳ ಮಧ್ಯೆ ಇದ್ದೇನೆ. ಹೀಗಾಗಿ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸುವ ಸಂಬಂಧ ಆಲೋಚನೆ ಮಾಡಬೇಕಾಗಿದೆ ಎಂದು ಹೇಳಿದರು. ಚುನಾವಣೆ ಬಂದಾಗ ಒಬ್ಬ ಅಭ್ಯರ್ಥಿಯನ್ನು ಜನರು ಒತ್ತಾಯ ಮಾಡೋದು ಸಹಜ. ಅವ್ರು ನಿಲ್ಬೇಕಾ ಬಿಡಬೇಕಾ ಅನ್ನುವಂಥದ್ದು ಒಂದು. ಇಲ್ಲಿ ಪಕ್ಷಗಳ ಮಧ್ಯೆ ನಡೆಯುವಂಥ ಚುನಾವಣೆ ಇದು. ನಾನು ಎಲ್ಲ ಪಕ್ಷದ ಮಧ್ಯೆ ಇದ್ದೇನೆ, ಹಾಗಾಗಿ ಆಲೋಚನೆ ಮಾಡಬೇಕಾಗಿದೆ. ಜನರ ಒತ್ತಡ ಇದೆ, ಹೌದು. ನಿನ್ನೆಯಿಂದ ಎಲ್ಲರೂ ಒತ್ತಡ ಹಾಕ್ತಾ ಇದ್ದಾರೆ. ನಾನು ಒಂದು 2-3 ದಿವಸದಲ್ಲಿ ನಿರ್ಣಯ ತಗೊಳ್ತೇನೆ. ಆದರೆ ಯಾವುದೇ ಪಕ್ಷದಿಂದ ನಾನು ಸ್ಪರ್ಧೆ ಮಾಡೋದಿಲ್ಲ. ಮಾಡೋದಿದ್ದರೂ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೇನೆ. ಪಕ್ಷದ ಬೆಂಬಲ ಗೆಲ್ಲುವ ಅವಕಾಶ ತುಂಬ ಇದೆ. ಪಕ್ಷದ ಗೆಲ್ಲುವುದು ಸೋಲುವುದು ಆಮೇಲೆ, ಪಕ್ಷದಿಂದ ನಾನು ಸ್ಪರ್ಧೆ ಮಾಡೋದಿಲ್ಲ. ನಿಮ್ಮ ಹೇಳಿಕೆ ನೋಡಿ ಈಗ ಬರ್ತೇನಂತ ಕರೆದ್ರೆ ಯಾವ ಪಕ್ಷದವರು ಕರೀತಾರೆ, ಅವ್ರು ಕರೆದ್ರೆ ಹೋಗ್ಬೇಕು ಹೇಳಿ ನನ್ನ ಇಷ್ಟ. ಅದು ನಾನು ಹೇಳಿದಲ್ಲ, ನಾನು ಪಕ್ಷದಿಂದ ಸ್ಪರ್ಧೆ ಮಾಡೋದಿಲ್ಲ. ನಾನು ರಾಜ್ಯಕ್ಕೆ ಅಂತ ಪಕ್ಷದಿಂದ ಮಾಡೋದೇ ಇಲ್ಲ. ನಾನು ಸಹಕಾರಿಗಳ ಪರವಾಗಿ, ಬಡ ಜನಗಳ ಬಂಧುಗಳ ಪರವಾಗಿ, ಸ್ವಸಹಾಯ ಗುಂಪಿನ ಪರವಾಗಿ ಕೆಲಸ ಮಾಡ್ತೀನಿ. ತೀರ್ಮಾನ ಇನ್ನು 17ರವರೆಗೆ ಇದೆ. 17ಕ್ಕೆ ತೀರ್ಮಾನ ಮಾಡ್ತೀನಿ. ಹಾಕೋದಿದ್ರೆ 17ಕ್ಕೆ ಆಗ್ತೀನಿ.